ಮಹಿಳೆಯರ ವಿವಾಹದ ವಯಸ್ಸು 21ಕ್ಕೆ ಏರಿಸಿರುವ ಕೇಂದ್ರ ಸರ್ಕಾರದ ನಿರ್ಣಯದ ವಿರುದ್ಧ ಸ್ವರ್ಣವಲ್ಲಿ ಸ್ವಾಮೀಜಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕು, ಈ ನಿರ್ಧಾರ ಹಿಂದೂಗಳಿಗೆ ಅನ್ಯಾಯವಾಗ್ತಾ ಇದೆ ಎಂದು ಸ್ವರ್ಣವಲ್ಲಿ ಸ್ವಾಮೀಜಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಉಡುಪಿಯ ಕೃಷ್ಣಮಠದ ವಿಶ್ವಾರ್ಪಣಂ ಧಾರ್ಮಿಕ ಸಭೆಯಲ್ಲಿ ಮಾತನಾಡಿದ ಸ್ವಾಮೀಜಿ, ಕ್ರೈಸ್ತರಿಗೆ ಮುಸ್ಲಿಮರಿಗೆ ವಿವಾಹದ ಕಾನೂನು ಬೇರೆ ಇದೆ. ನೀವು ಮಾಡ್ತಾ ಇರುವಂತಹ ಹೊಸ ನಿರ್ಣಯ ಹಿಂದೂಗಳಿಗೆ ಮಾತ್ರ ಯಾಕೆ? ಎಲ್ಲರಿಗೂ ಅನ್ವಯವಾಗುವ ರೀತಿ ನೀವು ಯಾಕೆ ಕಾನೂನು ಕಾಯ್ದೆ ರೂಪಿಸ್ತಾ ಇಲ್ಲ? ಎಲ್ಲರಿಗೂ ಸಮಾನ ಕಾಯ್ದೆ ಜಾರಿಗೆ ತನ್ನಿ, ಅದಕ್ಕೆ ನಮ್ಮ ಪೂರ್ತಿ ಬೆಂಬಲವಿದೆ. ಮುಸ್ಲಿಮರ ಕಾನೂನಿನಲ್ಲಿ ವಿವಾಹದ ವಯಸ್ಸು ಈಗಲೂ 15 ಇದೆ. ಈ ಕಾನೂನಿನ ಪ್ರಕಾರ ಮುಸ್ಲಿಮರ ಜನಸಂಖ್ಯೆ ಏರಿಕೆ ಪ್ರಮಾಣ ಜಾಸ್ತಿ ಇದೆ, ಹಿಂದೂಗಳ ಜನಸಂಖ್ಯೆ ಅದರ ಕಮ್ಮಿ ಇದೆ. ಹಿಂದೂಗಳ ಸಂಖ್ಯೆ ಇಳಿಕೆಯಾಗ್ತಾ ಇರುವ ವಿಚಾರದಲ್ಲಿ ರಾಷ್ಟ್ರಮಟ್ಟದಲ್ಲಿ ಸಂತರು ಕಳವಳಗೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗುವಂತಹ ಅಪಾಯ ಇದೆ, ಇದರ ಬಗ್ಗೆ ಗಂಭೀರವಾದ ಚಿಂತನೆಯನ್ನ ಮಾಡಿ ಎಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಿವಿಯನ್ನ ಹಿಂಡಿದ್ದಾರೆ. ಜಪಾನ್, ಬ್ರಿಟನ್, ಅಮೆರಿಕದಲ್ಲಿ ಮದುವೆಗೆ 16ರಿಂದ 18 ವಯೋಮಿತಿ ಇದೆ. ಸರ್ಕಾರ ಕೊಡುವಂತಹ ವೈಜ್ಞಾನಿಕ ಕಾರಣಗಳ ಬಗ್ಗೆ ನಮಗೆ ಒಪ್ಪಿಗೆ ಇದೆ, ಆದರೆ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರ್ದು. ತಡವಾದ ವಿವಾಹದಿಂದ ವಿಚ್ಛೇದನ ಜಾಸ್ತಿ ಆಗ್ತಾ ಇದೆ, ಕುಟುಂಬ ವ್ಯವಸ್ಥೆ ಶಿಥಿಲಗೊಂಡಿದೆ. ವಿವಾಹದ ವಯಸ್ಸನ್ನ ಸರ್ಕಾರ ಏರಿಕೆ ಮಾಡಿರುವುದರಿಂದ ಇನ್ನಷ್ಟು ಸಮಸ್ಯೆಗಳು ಬಾಧಿಸಲಿದೆ ಎಂದರು. ಹಿಂದೂಗಳಿಗೆ ಇದರಿಂದ ತುಂಬ ಅನ್ಯಾಯ ಆಗ್ತದೆ. ಯಾಕಂತಂದರೆ ಮುಸ್ಲಿಂ ಕಾನೂನು ಬೇರೆ ಇದೆ, ಮುಸ್ಲಿಮರಿಗೆ ವಿವಾಹದ ಕಾನೂನು ಬೇರೆ ಇದೆ, ಕ್ರೈಸ್ತರಿಗೆ ಬೇರೆ ಇದೆ. ನೀವು ಮಾಡ್ತಕ್ಕಂಥ ಈ ಹೊಸ ನಿರ್ಣಯ ಕೇವಲ ಹಿಂದೂಗಳಿಗೆ ಮಾತ್ರ, ಎಲ್ಲರಿಗೂ ಅನ್ವಯ ಆಗುವ ಮಾಡ್ತಿರೋ ನಮ್ಮದು ಬೆಂಬಲ ಇದೆ, ಪೂರ್ತಿ ಬೆಂಬಲ ಇದೆ. ಯಾಕಂದರೆ ಮುಸ್ಲಿಮರಿಗೆ ವಿವಾಹದ ವಯಸ್ಸು 15 ವರ್ಷ ಈಗಲೂ ಕೂಡ. ಆ ಕಾರಣದಿಂದ ಮುಸ್ಲಿಮರ ಜನಸಂಖ್ಯೆ ಏರುವಿಕೆಯ ದರ ಜಾಸ್ತಿ ಇದೆ, ಹಿಂದೂಗಳ ಜನಸಂಖ್ಯೆ ಏರುವಿಕೆಯ ದರ ಕಮ್ಮಿ ಇದೆ. ಈ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ತುಂಬ ಚಿಂತನೆ ನಡೀತಾ ಇದೆ. ರಾಷ್ಟ್ರಸ್ತರೀಯ ಎಲ್ಲ ಸಂತ ಸಮಾವೇಶಗಳಲ್ಲಿ ಇದರ ಬಗ್ಗೆ ಆತಂಕ ವ್ಯಕ್ತ ಆಗ್ತಾ ಇದೆ. ಹಿಂದೂಸ್ತಾನದಲ್ಲಿ ಹಿಂದೂ ಅಲ್ಪಸಂಖ್ಯಾತ ಆಗ್ತಕ್ಕಂಥ ಅಪಾಯ ಇದೆ. ಅದರಿಂದ ಈ ಒಂದು ಅನ್ಯಾಯವನ್ನು ಸರಿಪಡಿಸುವ ಬಗ್ಗೆ ಗಂಭೀರವಾದ ಚಿಂತನೆ ಮಾಡಬೇಕು. ಬೇರೆ ದೇಶಗಳಲ್ಲಿ ಜಪಾನ್, ಬ್ರಿಟನ್, ಅಮೇರಿಕಾ, ಪಾಕಿಸ್ತಾನ ಮೊದಲಾದ ಎಲ್ಲ ದೇಶಗಳಲ್ಲಿ ಇನ್ನೂ ಕೂಡ 18-16 ವಯಸ್ಸೇ ಇದೆ ವಿವಾಹದ ವಯಸ್ಸು. ಇಲ್ಲಿ ನಮ್ಮ ಎದುರಿಗೆ 2 ಲೇಖನ ತಂದಿದ್ದೇನೆ, ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಲೇಖನ, ಅದರ ಮಾಹಿತಿ ಇದೆ. ಹಾಗಿರಬೇಕಾದ್ರೆ ನಾವು ಒಮ್ಮೆ ಆ ದೇಶದಲ್ಲಿ ಇನ್ನೂ ಅದೇ ವಯಸ್ಸನ್ನು ಯಾಕೆ ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ಒಂದು ಚಿಂತನೆ ಮಾಡೋದು ಉತ್ತಮ ಅಂತ ಕಾಣಿಸ್ತದೆ. ನಮ್ಮ ಮಾತಿನ ತಾತ್ಪರ್ಯ ಹೆಣ್ಮಕ್ಳಿಗೆ ತೊಂದರೆ ಆಗಲಿ ಅಂತ ಅನ್ನೋ ಉದ್ದೇಶ ಅಲ್ಲ. ಈಗ ಅವರು ಅನೇಕ ವೈಜ್ಞಾನಿಕ ಕಾರಣಗಳನ್ನು ಕೊಟ್ಟಿದ್ದಾರೆ, ಆ ಎಲ್ಲ ಕಾರಣಗಳು ನಮಗೆ ಒಪ್ಪಿಗೆ. ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ವೈಜ್ಞಾನಿಕವಾಗಿ ಅವರು ಹೇಳಿದರು. ಅದನ್ನು ಅನೇಕ ವರದಿಗಳನ್ನು ಕೂಡ ಹಾಕಿದ್ದಾರೆ. ವೈಜ್ಞಾನಿಕವಾಗಿ ಅದು ಸತ್ಯ, ಅದರಿಂದ ಅದನ್ನು ಅಲಗಳೆಯುವಂತಿಲ್ಲ. ಹೆಣ್ಮಕ್ಳಿಗೆ ತೊಂದರೆ ಆಗಬಾರ್ದು.